ಉಡುಪಿ ಜಿಲ್ಲೆಯ 100 ವರ್ಷಗಳ ಇತಿಹಾಸವಿರುವ ಕಾಪು ಮಜೂರ್ ಬದ್ರಿಯಾ ಜುಮ್ಮಾ ಮಸೀದಿ ಪುನರ್ ನಿರ್ಮಾಣಗೊಂಡಿದ್ದು ಉದ್ಘಾಟನೆಗೆ ಸಜ್ಜಾಗಿದೆ. ಇಂಡೋ ಶೈಲಿಯಲ್ಲಿ ಕಾಷ್ಟ ಕೆತ್ತನೆಯಿಂದ ಮರು ನಿರ್ಮಾಣಗೊಂಡ ಮಸೀದಿ ಆಕರ್ಷಕವಾಗಿ ಕಂಗೊಳಿಸುತ್ತಿದೆ. ಫೆಬ್ರವರಿ 1ರಂದು ಉದ್ಘಾಟನೆ ನೆರವೇರಲಿದೆ. ಈ ಸಂದರ್ಭದಲ್ಲಿ ಮಸೀದಿ ಆಡಳಿತವು ನೋಡಬನ್ನಿ ನಮ್ಮ ಮಸೀದಿ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಅಂದು ಮಧ್ಯಾಹ್ನ 1ರಿಂದ ಸಂಜೆ 7 ಗಂಟೆ ತನಕ ಮಸೀದಿ ವೀಕ್ಷಣೆಗೆ ಸರ್ವಧರ್ಮೀಯರಿಗೆ ಆಹ್ವಾನ ನೀಡಲಾಗಿದೆ. ಕೋಮು ಸಂಘರ್ಷ ಹಣೆಪಟ್ಟಿ ಕಟ್ಟಿಕೊಂಡ ಕರಾವಳಿಯಲ್ಲಿ ಕೋಮು ಸೌಹಾರ್ದತೆಗೆ ಇದೊಂದು ಹೊಸ ಪ್ರಯತ್ನ ಎನ್ನಬಹುದು. ರೀತಿಯಲ್ಲಿ ಒಂದು ಸಾಗವಾನಿ ಮರದಿಂದ ಈ ಭಾಗದಲ್ಲಿ ಎಲ್ಲರ ಸಹಕಾರದಿಂದ ಒಂದು ಇಂಟೀರಿಯರ್ ಕೆಲಸ ಮಾಡಿದ್ದೆವು. ಈಗ ಅದರ ಮುಂದಿನ ಭಾಗವಾಗಿ ಹೊರ ಮಸೀದಿ ಮತ್ತು ಈ ಮಸೀದಿಯ ಸಂಪೂರ್ಣ ಆವರಣ ಅಂದರೆ ಒಂದು ಪರಿಸರ ಒಂದು ರೀತಿಯ ಹಸಿರು ಕ್ರಾಂತಿಯಾಗಿ ಈಗ ಬದಲಾವಣೆ ಆಗಿದೆ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಅದರೊಟ್ಟಿಗೆ ಇಲ್ಲಿ ನಮ್ಮ ಈ ಏನು ನಮ್ಮ ಮಸೀದಿಯ ಹೆಬ್ಬಾಗಿಲು ಅನ್ನೋ ರೀತಿಯಲ್ಲಿ ಮುಖ್ಯ ದ್ವಾರ ಅದನ್ನು ಕೂಡ ಒಂದು ಇಂಡೋ ಶೈಲಿ ರೀತಿಯಲ್ಲಿ ನಾವು ಅದನ್ನು ಕೂಡ ಪರಿವರ್ತಿತ ರೀತಿಯಲ್ಲಿ ಈಗ ಮಾಡಿದ್ದೀವಿ. ಹಾಗೆಯೇ ಇಲ್ಲಿ ನಮ್ಮ ಈ ಮಸೀದಿಗೆ ಬರುವಂಥ ಮುಖ್ಯ ದ್ವಾರ ಮಸೀದಿಯ ಯಾವುದು ಏನು ಕಾಂಪೌಂಡ್ನ ಮುಖ್ಯ ದ್ವಾರ ಅದನ್ನು ಕೂಡ ಒಂದು ಹೊಸ ರೀತಿಯಲ್ಲಿ ಈಗ ನಿರ್ಮಾಣ ಮಾಡಿದೆ. ಹಲವು ಕಾರ್ಯಕ್ರಮಗಳು ಇಲ್ಲಿ ಈಗಲೇ ಎಲ್ಲರ ಸಹಕಾರದಿಂದ ದಾನಿಗಳು ಮುಂದೆ ಬಂದು ನಾನು ಅದನ್ನು ಕೊಡ್ತೇನೆ ಇದನ್ನು ಕೊಡ್ತೇನೆ ಅನ್ನೋ ರೀತಿಯಲ್ಲಿ ಈ ಜಾಗದಲ್ಲಿ ಅವರು ಕೊಟ್ಟು ಒಂದು ಹೊಸ ರೀತಿಯಲ್ಲಿ ಇಲ್ಲಿ ಜೀರ್ಣೋದ್ಧಾರಗೊಂಡಿದೆ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಅಂದರೆ ಇರಾನಿ ಶೈಲಿಯಲ್ಲಿ ಸಿಮೆಂಟಲ್ಲಿ ಅಂದರೆ ಗ್ರೈನೇಟಲ್ಲಿ ಮಾಡಿದಂಥ ಡಿಸೈನ್ ಅದನ್ನೆಲ್ಲ ನಾವು ವುಡ್ಡಲ್ಲಿ ಕನ್ವರ್ಟ್ ಮಾಡಿ ವುಡ್ಡಲ್ಲಿ ಸಾಗವಾನಿ ವುಡ್ಡಲ್ಲಿ ಎಲ್ಲ ಡಿಸೈನ್ ಎಲ್ಲ ಮಾಡಿದ್ದೇವೆ. ಸಾಧಾರಣ 14 ಫೀಟ್ ಎತ್ತರ 12 ಫೀಟ್ ಅಗಲ ಇದೆ. ಎಲ್ಲ ಎಲ್ಲ ಡಿಸೈನ್ ಎಲ್ಲ 1-2 ತಿಂಗಳವರೆಗೆಲ್ಲ ಕೆಲಸ ಕಾರ್ಯ ಎಲ್ಲ ನಡೆದಿದೆ. ಸಾಧಾರಣ 5-6 ಜನ ವರ್ಕರ್ಸ್ ಎಲ್ಲ ಸೇರಿ ಎಲ್ಲ ಕೆಲಸ ಎಲ್ಲ ಮಾಡಿದ್ದೇವೆ. ಬದ್ರಿಯಾ ಜುಮ್ಮಾ ಮಸೀದಿ ಮಲ್ಲಾರು ಮಜೂರು ಇದು ಬಹಳ ಪುರಾತನ ಕಾಲದಿಂದಲೇ ಇಲ್ಲಿ ನಡೆದುಕೊಂಡು ಬರುವಂತಹ ಒಂದು ಮಸೀದಿಯಾಗಿದೆ. ಈಗ ಇರುವಂತಹ ಪೀಳಿಗೆಗಳ ಪೂರ್ವಜರು ಪ್ರಾರಂಭ ಮಾಡಿದಂತಹ ಮಸೀದಿ. ಇಲ್ಲಿ ವಿಶೇಷ ಏನೆಂದರೆ ಇಲ್ಲಿ ಸರ್ವಧರ್ಮೀಯರು ಸಹಕಾರದೊಂದಿಗೆ ಇಲ್ಲಿ ಬಂದು ಸಹಕಾರ ಮಾಡೋದು, ಮಾತುಕತೆ ಮಾಡೋದು, ಶಾಂತಿ ಸೌಹಾರ್ದ ವೇದಿಕೆಯಲ್ಲಿ ಭಾಗವಹಿಸುವುದು ಒಂದು ವಿಶೇಷವಾಗಿದೆ ಈ ಊರಿನದ್ದು. ಅದೇ ರೀತಿ ಈ ವರ್ಷ ಫೆಬ್ರವರಿ 1ರಂದು ಪ್ರಾರಂಭವಾಗುವಂಥ ಉದ್ಘಾಟನೆ ಮಾಡಲಿರುವಂಥ ಹಲವಾರು ಪ್ರಗತಿಪರ ಕಾರ್ಯಕ್ರಮಗಳು ನಡೆಯುತ್ತಾ ಇದೆ ಇಲ್ಲಿ. ಆದುದರಿಂದ ಸರ್ವಧರ್ಮೀಯರು ಅಂದಿನ ಕಾರ್ಯಕ್ರಮದಲ್ಲಿ ಬರಬೇಕೆಂದು ಹೇಳ್ತಾ ಇದೊಂದು ವಿಶೇಷವಾಗಿ ಒಂದು ಪವಾಡಪೂರಿತ ಮಸೀದಿ ಅಂತ ಹಲವಾರು ಮಂದಿಗಳಿಗೆ ಅನುಭವ ಪಟ್ಟಂತಹ ವಿಷಯವಾಗಿದೆ. ಅದು ಎಲ್ಲ ಧರ್ಮೀಯರಿಗೂ, ಕೇವಲ ಮುಸ್ಲಿಮರಿಗೆ ಮಾತ್ರ ಅಲ್ಲ, ಹಲವಾರು ಧರ್ಮೀಯರು ಸಹ ಈ ವಿಷಯದಲ್ಲಿ ಮಾತನಾಡುತ್ತಾ ಇದ್ದಾರೆ. ಪವಾಡಪೂರಿತವಾದಂತಹ ಮಸೀದಿ ಎಂದು ಅಂತಹ ಒಂದು ಮಸೀದಿಯ ನವೀಕರಿಸಲ್ಪಟ್ಟಂತಹ ಹಲವಾರು ಕಾಮಗಾರಿಗಳನ್ನು ಉದ್ಘಾಟನಾ ಸಮಾರಂಭ ನಡೆಯುತ್ತಾ ಇದೆ. ವಿದ್ವಾಂಸರು, ಹಲವಾರು ಗಣ್ಯ ವ್ಯಕ್ತಿಗಳು, ರಾಜಕಾರಣಿಗಳು ಎಲ್ಲ ಭಾಗವಹಿಸಲಿದ್ದಾರೆ.